ಅಯ್ಯೋ ದೇವರೇ, ನಾಳೆ ಶಾಲೆಗೆ ಹೋಗ್ಬೇಕೆ, ಹೋಮ್ವರ್ಕ್ ತೋರಿಸ್ಬೇಕೆ. ನಮ್ಮೊಂದು ಮಳೆಯಲ್ಲಿ ನೆನೆದ್ದುಕೊಂಡು ಹೋಗ್ತಿದ್ದಾರೆ. ಹಾಗೆ ಹಿಡಿಬೇಡ ಅಂತ ಎಷ್ಟು ಸಲ ಹೇಳ್ತು. ಅದು ಮತ್ತೆ ಹೀಗೆ ಆಗ್ತದೆ. ಬೇಗ ಹೋಗಿ ಬೇಗ ಬಂದ್ವಿ ನಾವು ನೋಡಿ ಆರಿಕೋಡಿಯಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸೂರ್ಯ ದೇವಸ್ಥಾನ ಹಾಗೇನೆ ಆರಿಕೋಡಿಗೆ ಹೋಗ್ತಾ ಇದ್ದೇವೆ. ಆರಿಕೋಡಿಗೆ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರೋದು. ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇದೆ, ತುಂಬಾ ಫನ್ ಇದೆ ಕೂಡ. ಆಮೇಲೆ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಒಂದು ವಿಕೆಟ್ ಔಟ್. ಚಿಕ್ಕಮ್ಮ ವಾಮಿಟಿಂಗ್. ಅಮ್ಮಗುಟ್ಟಿ ಯಾವಾಗ ಗುಳುಂಕು ಗುಳುಂಕು ಮಾಡ್ಲಿಕ್ಕೆ ಗಂಡ. ಹಾ, ನಾನು ಮತ್ತೆ ನನ್ನ ಮಗಳನ್ನು ನೋಡಿ ಮಗೆ ಲಚ್ಚು ಮ್ಯಾಚಿಂಗ್ ಮ್ಯಾಚಿಂಗ್ ಅಮ್ಮ ಮಗಳು. ಚಿಕ್ಕಮ್ಮನವರು ಮನೆಗೆ ಬಂದಿದ್ರಲ್ವಾ, ಹಾಗಾಗಿ ಇವರು ಹೇಳಿದ್ರು ಹೋಗುವ ನಾವು ಟೆಂಪಲ್ಗೆ ಅಂತ, ಸೂರ್ಯ ಟೆಂಪಲ್ಗೆ. ಮೊದ್ಲಿಂದಲೇ ಹೇಳ್ತಾ ಇದ್ವಿ, ಬಟ್ ಪ್ಲಾನ್ ಮಾಡಿರ್ಲಿಲ್ಲ. ಸಡನ್ ಆಗಿ ಪ್ಲಾನ್ ಮಾಡದೆ ಹೋಗಿದ್ರಿಂದ ಹೋಗ್ಲಿಕ್ಕೆ ನಮ್ಗೆ ಆಯ್ತು. ಯಾವಾಗ ಪ್ಲಾನ್ ಮಾಡಿದ್ರೆ ಅದು ಮತ್ತೆ ಹೋಗ್ಲಿಕ್ಕೆ ಇರ್ತದಿಲ್ಲ. ಹಾಗಾಗಿ ನಾವು ಫೈನಲಿ ಸೂರ್ಯ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಬಂದ್ವಿ. ತುಂಬಾ ಫನ್ ಮಾಡಿದ್ವಿ ಕಾರಲ್ಲಿ, ಬಟ್ ಎಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೆಲವು ಕಂಟೆಂಟ್ ಎಲ್ಲ ಮಿಸ್ ಆಯ್ತು ನನಗೆ. ಈಗ ನೋಡಿ, ಇಲ್ಲಿ ನಾವು ಉಜಿರೆ ಕಳೆದು ಈಗ ಸೂರ್ಯ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಬನ್ನಿ. ಮಳೆ ಮಳೆ ಫುಲ್ ಮಳೆ. ಕೊಡಾಡಿ ಮೇಲೆ ಹಾಕೊಂಡು ಇದು ಬಾಲ್ ಇದು ಉಲೈ ಬೋಲಿ ನೋಡಿ ಇಟ್ಕೊಂಡು ನಮ್ಮೊಂದು ಮಳೆಯಲ್ಲಿ ನೆನೆದ್ದುಕೊಂಡು ಹೋಗ್ತಿದ್ದಾರೆ. ನಾವು ಆಕ್ಚುಲಿ ಹೋಗಿರೋದು, ನಮ್ಗೆ ಒಂದು ಹರಕೆ ಇತ್ತು. ಚಿಕ್ಕಮ್ಮನವ್ರದ್ದು ಕೂಡ ಇತ್ತು, ನಮ್ದು ಕೂಡ ಇತ್ತು. ಚಿಕ್ಕಮ್ಮನವರದು ಮನೆ ಕಟ್ಟಿದ್ರೆ ಹರಕೆ ಕೊಡ್ತೇನೆ ಅಂತ ಹೇಳಿದ್ರು. ಇದು ಪೆನ್ನು ಪುಸ್ತಕ ನೋಡಿ, ಮಕ್ಕಳಿಗೋಸ್ಕರ ಎಜುಕೇಶನ್ಗೆ ಹೆಲ್ಪ್ ಆಗಲಿ ಅಂತ ಪೆನ್ನು ಪುಸ್ತಕ. ಇದು ಮಣ್ಣಿನಿಂದ ತಯಾರಿಸಿದ್ದು ನೋಡಿ. ಇದುವೇ ಇಲ್ಲಿ ಹರಕೆ, ಇಲ್ಲಿ ಮನೆಗೆ ಅನಿಸ್ಕೊಂಡಿದ್ರು. ನಾವು ಮದುಮಗಳು ಮೂರ್ತಿಯನ್ನ ತಗೊಂಡು ಅಲ್ಲಿ ಹರಕೆ ಸಲ್ಲಿಸಿದ್ವಿ. ಇದುವೇ ಇಲ್ಲಿ ತುಂಬಾ ಫೇಮಸ್. ಇಲ್ಲಿ ಹರಕೆ ಸಲ್ಲಿಸಿದ ನಂತರ ಮಣ್ಣಿನ ಇದು ನಾವು ಕೊಟ್ಟಿದ್ದೀವಿ ಅಲ್ವಾ ಹರಕೆ, ಸೊ ಅದೆಲ್ಲ ಇಲ್ಲಿ ತಂದು ಹಾಕ್ತಾರೆ. ಹಾಗಾಗಿ ನಾವು ಅಲ್ಲಿ ಹೋಗಿ ಬೇಡಿಕೊಳ್ಬೇಕು, ನಾವು ಹರಕೆ ಸಲ್ಲಿಸಿದ್ದೇವೆ ಅಥವಾ ಇನ್ನು ಏನಾದರೂ ನಮಗೆ ಈಡೇರಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾವು ಬೇಡಿಕೊಂಡ್ರೆ ಅದು ಈಡೇರುತ್ತೆ. ಈಡೇರಿದ ನಂತರ ಇಲ್ಲಿ ಹರಕೆ ಸಲ್ಲಿಸಿದ್ರೆ ಆಯ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಮೀನುಂಟಾ? ಮೀನಿಲ್ಲ. ಮಂಗ ಇದು ಪಿಂಕ್ ಯಾಕೆ ಇಲ್ಲಿ ಕೂತದು? ವಿಜಯ ಕವಿತಾ ಕೂತಿದ್ದಾರೆ ಇಲ್ಲಿ. ಫೋಟೋ ಹಾಗೂ ವಿಡಿಯೋ ತೆಗೆಯುವುದನ್ನು ನಿಷೇಧಿಸಲಾಗಿದೆ. ಆಫ್ ಮಾಡಿ. ಅಮ್ಮ ಉಂತುಲೆಮ್ಮ ಪೋಲೆ ಕೋಟೆ ಪತ್ತೊಂದು ಪೋಲೆ ದಾಲಾವಜಿ ಈಗ ಅಂಚನೆ ಮತ್ತೆ
ಇಲ್ಲಿ ಎರಡು ನೋಡಿ ರೆಡ್ ಎಂತ ಜನ ಪಿಂಕಿ ಮತ್ತೆ ಚಿನ್ನ ಎಲ್ಲಿ ಒಲ್ಲೆರಡು ಐ ಕ್ಯೂಟ್ ಕ್ಯೂಟ್. ಅದು ಅಮ್ಮು, ಇದು ಅಮ್ಮು ಸಣ್ಣದಲ್ಲ, ಸಣ್ಣದು. ಓ ಇದು ಚಿನ್ನುವೆ. ಅಕ್ಕ ಅಕ್ಕ ಚಿನ್ನು ಚಿನ್ನು ಹೋಗುದು. ಮರ್ಯಾದೆ ತೆಗಿಲಿಕ್ಕೆ ಒಬ್ಳು ಸಾಕು ಅಷ್ಟೇ. ಅದು ನೀನೇ ಚಂಗು ಮಂಗುಗಳು. ಅಡೆ ಬೈ ಬಲೆ ಅದು ತೋರ್ಪರ ಚಿಕ್ಕಮ್ಮನ ಶೀತಕ್ಕೆ ತಂಪಾದ ಪಾನೀಯ. ಆಧಾರ್ ಕಾರ್ಡ್ ಈಗ ಆಧಾರ್ ಕಾರ್ಡ್ ಅವಳಿಗೆ ಚಂದ ಅದಲ್ಲ ದೊಡ್ಡದಾಗಿ. ಸೋಕಾನತ್ತಲ್ಲ ಅಂತ ಎಂಚ ಕಮ್ಮಿ ಅವ ಸ್ವರ. ಎಲ್ಲ ಕ್ಯೂ ನಿಂತಿದ್ದಾರೆ ಊಟಕ್ಕೆ. ಶೂಟೆ ಒಟ್ಟಿಗೆ ಪಾಡ್ಲಿ ಎಂದು ಮೊಬೈಲ್ ಉಂಟು ಇಮ್ಮನ್ ಮಲ್ತೊಂದಿಲ್ಲ ಎನ್ನ ವಾಯ್ಸ್ ಬರ್ಪುಣ ಬರ್ತದೆ ಭಾಷೆ ಸರಿಯಲ್ಲ. ಹಾಗೆ ಹಿಡಿಬೇಡ ಅಂತ ಇಷ್ಟದಲ್ಲ ಉಂಟು. ಅದು ಮತ್ತೆ ಹೀಗೆ ಆಗ್ತದೆ. ನೋಡ್ರಿ ನನ್ನ ಮಗಳಿಗೆ ಜೋರಾಗಿದ್ದಾಳೆ ಕೂದಲು ಹೇಳಿದೆ ಎಲ್ಲರೂ. ಅಲ್ಲೆಲ್ಲ ಎಂಚನೆ ಬೈರು ಅಲ್ಲಿಗೆ ದಾಯಿ ಗುಜ್ ಬಟ್ಟಲು ಅಲ್ಲಿಗೆ ದಾಯಿ ಆಮೇಲೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರಿಕೋಡಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಜನ ನೋಡುವಾಗ್ಲೇ ನಮ್ಗೆ ಜನ ಮರಳು ಜಾತ್ರೆ ಮರಳು ಅಂದಾಗೆ ಆಗಿದೆ. ಅಷ್ಟು ಜನ ಇದ್ರು. ಜಾಸ್ತಿ ಹೊತ್ತಿರ್ಲಿಲ್ಲ, ಬೇಗ ಬೇಗ ಬಂದ್ವಿ. ಲುಂಗಿ ಮ್ಯಾನ್ ಬೇಗ ಹೋಗಿ ಬೇಗ ಬಂದ್ವಿ ನಾವು ನೋಡಿ ಆರಿಕೋಡಿಯಲ್ಲಿ. ಹೋಗುದ್ರಲ್ಲಿ ಇಲ್ಲ ಇತ್ತು ತುಂಬಾ ಥ್ಯಾಂಕ್ ಯು. ಇನ್ಸಿರಣ ಹ್ಯಾಂಗ್ ಅವ್ ನೋಡುದಾಯ್ತು.
ಎದ್ರು ಎಲ್ಲ ಅವಳೊಬ್ಳು ಫುಲ್ ಚಿಂತೆ. ಶಾಲೆಗೆ ಹೋದೆ. ಅಯ್ಯೋ ದೇವರೇ, ನಾಳೆ ಶಾಲೆಗೆ ಹೋಗ್ಬೇಕೆ, ಹೋಮ್ವರ್ಕ್ ತೋರಿಸ್ಬೇಕೆ. ಗಂಡನಿಗೆ ಫುಲ್ ಖುಷಿ ಆಯ್ತಲ್ಲ, ಬಂತಲ್ಲ, ಎತ್ತಿತಲ್ಲ ಅಂತ. ಚಿಕ್ಕಮ್ಮ ಚಿಕ್ಕಮ್ಮ ಇವಳೊಬ್ಳು ಬೈಲಿಕ್ಕೆ ಕತ್ತೆ. ಇವರಿಗೆ ತಲೆ ಕಟ್ಟುತ್ತಿದ್ದಾರೆ. ಅಲ್ಲಿ ಕಾರ್ ರೆಡಿ ಆಗಿದೆ. ಬಾಯ್. ಬಾಯ್ ಮಾಮೀಶ್. ಅಲ್ಲಿ ಬರ್ಪಲ್ಗೆ ನಾನು ಕೂಗುದಿಲ್ಲ. ಹೋಗ ಬಾಯ್. 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 ಸ್ವರ ನೆಜ್ಜಿ ಈಗ ಪೆಟ್ಟಾಗ್ತಾರೆ. ಪೆಟ್ಟು ಮಾಡಿಕೊಳ್ತಾರೆ ಈಗ ಸೀಟಿಗಾಗಿ ಗಲಾಟೆ. ಬಾಯ್ ಬಾಯ್. ಆಯ್ತು, ಫೈನಲಿ ಮನೆಗೆ ಬಂದ್ವಿ. ಫುಲ್ ಸುಸ್ತಾಗಿತ್ತು. ಹಾರಿಕೋಡಿಗೆ ಮಾತ್ರ ನೆನೆಸದೆ ಹೋದ್ದು. ಬರುವಾಗ ರೋಡ್ ಸೈಡ್ ಸಿಕ್ತು, ಹಾಗಾಗಿ ಹೋದ್ವಿ. ನಿನ್ನೆ ಕೂಡ ಧರ್ಮದರ್ಶಿಗಳು ಹೇಳಿದ್ರು ಆ ಕಡೆ ಬಂದ್ರೆ ಬನ್ನಿ ಅಂತ. ಹಾಗಾಗಿ ಇವತ್ತು ಒಂದ್ಸಲ ಹೋಗುವ ಅಂತ ಹೇಳಿ ಹೋಗಿ ಬಂದ್ವಿ. ಸ್ವಲ್ಪ ಶಾರ್ಟ್ ಕಟ್ ರೋಡ್ಗೆ ಬರುವ ಅಂತ ಹೇಳುವಾಗ ಅಲ್ಲೇ ಕಂಡಿತ್ತು ನಮಗೆ ಹಾರಿಕೋಡಿಂದ. ಸೊ ಹೋಗಿ ಬಂದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಲೈಕ್ ಆದರೆ ಶೇರ್ ಮಾಡಿ, ಮತ್ತೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.